ಕಾರಣ he emotionally blackmailed me and sympathized me. ಆಮೇಲೆ ನಾನು ಮದುವೆ ಮಾಡ್ಕೊತೀನಿ ಅಂದರು. ಆಗ ಸರಿ ಅಂತ ಒಪ್ಕೊಂಡಾಗ he told me I have to revert to Islam. ಆಗಿದ್ರೆ ಮಾತ್ರ ಆಗುತ್ತೆ ಅಂತ. ನಾನು ಸುಮಾರು ಕನ್ವಿನ್ಸ್ ಮಾಡಿದೆ ನೋ ಐ ಕೆ ನಾಟ್ ಅಂತ. ಬಿಕಾಸ್ ಒಂದು ಐ ವಾಸ್ ಆಲ್ರೆಡಿ ಮ್ಯಾರಿಡ್ ಆ್ಯಂಡ್ ಐ ವಾಸ್ ಎಲ್ಡರ್ ಟು ಹಿಮ್, 5.5 years elder to him. ಸೊ ಈ ವಿಷಯನೆಲ್ಲ ಹೇಳಿದಾಗ he told me in Islam this is not a issue and it is ಇಸ್ಲಾಮಲ್ಲಿ ಇದೆಲ್ಲ ಕಬೂಲ್ ಆಗೋದು ಒಳ್ಳೆ ವಿಚಾರ ಅಂತ. ಸೊ ದೆನ್ ಐ ಗಾಟ್ ಕನ್ವಿನ್ಸ್ಡ್ ಬೈ ಹಿಮ್. ಅದಾದಮೇಲೆ ನಾನು ಇಸ್ಲಾಮನ್ನು ಕಲಿತೆ. 4 to 5 months ಐ ಟುಕ್ ಅ ಥಿಂಗ್ ಬಿಕಾಸ್ ಇಸ್ಲಾಂ ನನಗೆ ಬರೋದು ಈಸಿ ಅಲ್ಲ ಅಂತ. ಐ ರಿವರ್ಟೆಡ್ ಇನ್ January 2017. ಸೇಮ್ ಇಯರ್ 2017 July ಐ ಗಾಟ್ ನಿಖಾ ಮಾಡಿಕೊಂಡೆ. ಇಸ್ಲಾಮಿಕ್ ಶರಿಯತ್ ಪ್ರಕಾರ ನನ್ನ ನಿಖಾ ಆಯಿತು ವಿತ್ 2 witnesses. ನಿಖಾ ಆದಮೇಲೆ 2020 January 16th ಚೆನ್ನಾಗಿ ನಡೀತು. 15th ಚೆನ್ನಾಗಿ ನಡೀತು. 16th ಕಮ್ಯುನಿಕೇಷನ್ ಫುಲ್ ಕಟ್ ಆಯಿತು. ಯಾಕೆ ಅಂತ ವೆನ್ ಐ ಎಂಕ್ವೈರ್ಡ್, ಅದು ಅವ್ರ ಅಣ್ಣನ ಇಶ್ಯೂಯಿಂದ. ಅವ್ರ ಅಣ್ಣನನ್ನು ಫಿಸಿಕಲಿ ಹಿ ವಾಸ್ ಅವ್ರ ಅಣ್ಣ ಶಿಹಾಬ್ ಕಟ್ಟೇಕರ್ ಅನ್ನೋರು ನನ್ನ ಫಸ್ಟು ಹಿ ವಾಸ್ ಟೆಲಿಂಗ್ ಇದರಲ್ಲಿ ಕೊಟ್ಟ ಮೇಲೇ ಈ ಇಶ್ಯೂ ಶುರುವಾಗಿದ್ದು. ಇನ್ ಬಿಟ್ವೀನ್ ಅವ್ರ ಅಣ್ಣ ಶಿಹಾಬ್ ಕಟ್ಟೇಕರ್ ನನ್ನ ಫಿಸಿಕಲಿ ಹಿ ವಾಸ್ ಇನ್ವೈಟಿಂಗ್ ಮೀ ಫಾರ್ ಸೋ ಮೆನಿ ಥಿಂಗ್ಸ್. ಅಲ್ಲಿ ಐ ಹ್ಯಾವ್ ಆಲ್ ದ ಮೆಸೇಜಸ್ ವಾಟ್ ಈ ಸೆಂಟ್. ಆಗ ವೆನ್ ಐ ರಿಜೆಕ್ಟೆಡ್ ದ್ಯಾಟ್, ಅವ್ರು ಹೇಳಿದ್ರು ನೀವಿಬ್ಬರನ್ನ ಜೊತೆಗೆ ಬಿಡೋದೇ ಇಲ್ಲ. ಫ್ರಮ್ ದೆನ್ ದ ಇಶ್ಯೂಸ್ ಸ್ಟಾರ್ಟೆಡ್ ವೆರಿ ಬ್ಯಾಡ್ಲಿ. I don't know why, because there is no one to raise a voice for me and I'm not from a culture ಅಲ್ಲಿ ಜಗಳ ಆಡ್ಕೊಂಡು ಅವ್ರ ಮನೆ ಮುಂದೆ ಇದು ಮಾಡೋ ಅಂತ ಒಂದು ಕಲ್ಚರಿಂದ ಬರ್ದೇ ಇರೋದ್ರಿಂದ ಮೇ ಬಿ ದಿಸ್ ಥಿಂಗ್ ವಾಸ್ ಸಪ್ರೆಸ್ಡ್. There are so many people who came. STP people have maximum helped me, but they had little some of the demands which I could not fulfill. Maybe ಅಲ್ಲಿಗೆ ಅವರು ಬಿಟ್ಟು ಹೋದ್ರು. ಆಮೇಲೆ ಇಲ್ಲ ರಿವರ್ಟಿ and he is punishing ಅಂತ ಹೇಳಿದ್ರೆ ಯಾಕೆ ಅವ್ರು ಮೌನವಾಗಿದ್ದಾರೆ? ವೈ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಯಾನ್ ನಾಟ್ ಮೇಕ್ ದಮ್ ಒಬೇ ವೆನ್ ವೈ ಇಟ್ ಇಸ್ ಇನ್ ದಿಯರ್ ಹ್ಯಾಂಡ್? ನನ್ನ ಕೈಯಲ್ಲಿ ಅವ್ರ ಕೈಯಲ್ಲಿ. ವೈ ದೇ ಆರ್ ನಾಟ್ ಡೂಯಿಂಗ್? ವೈ ದ ಆರ್ಗನೈಸೇಷನ್ಸ್ ಆರ್ ನಾಟ್ ಡೂಯಿಂಗ್? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಇದು ನನಗೆ ಆಗಿದ್ದು ಇಲ್ಲಿಗೆ ಮುಗಿಬೇಕು. ಆ್ಯಂಡ್ ಐ ವಾಂಟ್ ಟು ಟೆಲ್ ದ ಬಾಯ್ಸ್, ಮುಂದಿನ ಈ ಥರ ಒಂದು ಜಾತಿ ಬಿಟ್ಟು ಕರ್ಕೊಂಡ್ಬಂದು ಅವ್ರ ಜೊತೆ ಜೀವನ ಇರೋಕ್ಕಾಗಲ್ಲ ಅಂದರೆ ದೇ ಶುಡ್ ನಾಟ್ ಹ್ಯಾವ್ ದ ಗಟ್ಸ್. ಅವ್ರಿಗೆ ಈ ಥರ ಒಂದು ಗಟ್ಸ್ ಇಟ್ಕೊಂಡು ಮಾಡಬಾರ್ದು. ಟುಡೇ ಐ ಆನ್ ದ ರೋಡ್. ಫೈನಾನ್ಷಿಯಲಿ ನಾಟ್ ಸಿಂಗಲ್ ಪೈ ಒಬ್ರು ಕೊಟ್ಟಿಲ್ಲ. ಎಲ್ಲರೂ ಹೇಳ್ತಾರೆ ಇಸ್ಲಾಮಿಗೆ ಬಂದರೆ ಹಂಗೆ ಹಿಂಗೆ ಅಂತ. ನಾಟ್ ಅ ಸಿಂಗಲ್.